ಜಗಜೀವರುಗಳ ಗುಂಪಿಗಳೊಂದದಿ ಸೊಗದಲ್ಲಿ ಕುಣಿಸುವೆ ನಾರಾಯಣ. ಜಗಜೀವರುಗಳ ಗುಂಪಿಗಳೊಂದದಿ ಸೊಗದಲ್ಲಿ ಕುಣಿಸುವೆ ನಾರಾಯಣ. ಗುಣಗಣಿ ಶ್ಯಾಮಸು ಕೋಮಲ, ಗುಣಗಣಿ ಶ್ಯಾಮಸು ಕೋಮಲ ಸೊಗಸರುನ್ನದಿ ಪಾರಾಯಣ. ತಿರುಪತಿ ವಿನುತನ ವಾಹನ ಮೋಹನ, ತಿರುಪತಿ ಜಗಶೇ ಶಾಸನ ಪಾವನ. ಕರುಣಾಮೃತ ಸಿಂಧು ಶರಣಾಗತ ಬಂಧು, ಕರುಣಾಮೃತ ಸಿಂಧು ಶುಭಕರ ಶರಣಾಗತ ಬಂಧು. ಜಗಜೀವರುಗಳ ಗುಣಗಳನ್ನದಿ ಸೊಗದಲ್ಲಿ ಕುಣಿಸುವೆ ನಾರಾಯಣ. ನಾರಾಯಣ ಭಜ ನಾರಾಯಣ, ನಾರಾಯಣ ಭಜ ನಾರಾಯಣ, ಭಜ ನಾರಾಯಣ, ಭಜ ನಾರಾಯಣ, ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ. ಫಲದ ಪಿಠನ ಮನ ಸುತಮ ಕಾದೀತನು ಜಗತ್ತಿದಿರ್ಕೊಳ್ಳವನ. ಫಲಮನೆಯೊಡು ಸೌರಮನಿ ತೆಗಿರಲು ನಚ್ಚೆ ಮುನಿಯ ಭಾವವು ಬಲುಗೆಡಿಸುತ್ತಿರ ಬೆಳೆದು ಜಮಿನೊಳು ಕೇಳ್ದುದಾಗಲು. ಫಲದ ಪೀಠನ ಮನ ಸುತಮ ಬ್ರಹ್ಮವಾರದ ಪುತ್ರರಾದ ವಿಷ್ಣು ಸಂಕಲ್ಪದಂತೆ ಸಂಚರಣಶೀಲರಾದಂತಹ ದೇವರ್ಷಿಗಳು. ಅದೇ ಹೇಳಿದ್ರು, ದೇವರ್ಷಿಗಳು. ಅದೇ ಅದೇ ಅಷ್ಟೇ ಹೇಳಿದ್ದು. ನೀವು ಸುಮ್ಮನೆ ಶಂಕೆ ಪಟ್ಟು ಸರಿಯಾದದನ್ನೆಲ್ಲ ತಪ್ಪು ಅಂತ ಮಾಡಬೇಡಿ. ಇಲ್ಲ ಇಲ್ಲ, ಹಾಗೆಲ್ಲ ಹೇಳುವವರು ಇನ್ನೊಂದು ಬೇರೆ ಯಾರಾದ್ರೂ ಏನಾದ್ರು ಕರೀತಾರೆ ಇಲ್ವಲ್ಲ, ಹಾಗೆ ಕರೆಯುವುದಿಲ್ಲ. ಜ್ಞಾನನಿಷ್ಠರಾದಂತಹ ದೇವರ್ಷಿಗಳು ಜ್ಞಾನ ಮಾರ್ಗಾವಲಂಬಿಗಳಾಗಿ ಸಂಚರಿಸುವುದು. ಹೌದೌದು. ಅಪೇಕ್ಷಿಸಿದವರ ಮನೆಗೆಲ್ಲ ನೀವು ಬರ್ತೀರಿ ಅಂತಿಲ್ಲ. ಬರ್ಬೇಡಿ ಅಂತ ಹೇಳಿ ಬರ್ತೀರಿ ನೀವು. ಬರಬೇಡಿ ಅಂತ ಹೇಳಿದ ಹಾಗೆ ಉಂಟು. ನಿಜವರು ಹೇಳ್ತಾರೆ ಅಂತ ಅವಳು ಹೇಳಿದ್ದಾಳೆ ಅಂತ ಅರ್ಥ ಅಲ್ಲ. ಸ್ವಾಗತ ಮಾಡ್ಲಿಲ್ಲ, ಪುಷ್ಪಾರ್ಚನೆ ಮಾಡಿ ಮಧುಬರ್ಕಾದಿ ಉಪಚಾರಗಳನ್ನ ಅರ್ಪಿಸಿ ಯಥೋಚಿತವಾಗಿ ನಿಮ್ಮನ್ನು ಸತ್ಕರಿಸಿದ್ದೇವೆ. ಬಂದದ್ರಿಂದ ತುಂಬಾ ಸಂತೋಷ ಆಯ್ತು. ಬಯಸದೆ ಬಂದ ನೀವೇನು ಹಾಗೆ ನೋಡುದು? ಏನು ಸ್ವಾಮಿ ಏನಕ್ಕೆ ಅಲ್ಲೋ ಇದು ನಿಮಗೆ ಪೂರ್ವ ಪರಿಚಿತಳ? ಹೌದು, ಅವಳೇ ಅದೇ ಮೇಲಕ್ಕೆ. ನೀನು ದೇವಲೋಕದವಳು. ಈಗ ಭೂಲೋಕದವಳು. ಈಗ ಪುಷ್ಕರ ಕ್ಷೇತ್ರದವಳು. ಇವಾಗ ಬರ್ತೀನಿ. ಅದ್ರ ತಿರುಗಾಟದಲ್ಲಿರುವವಳು ಅವಳು ತಿರುಗಾಟಕ್ಕೆ ಬಂದದ್ದು. ಇವಳು ನಾಟ್ಯಗಾರ್ತಿ ಆದ್ರೆ ಇಲ್ಲಿ ನಾಟ್ಯ ಮಾಡಬಾರ್ದು ನೋಡಿ. ಸ್ವಲ್ಪ ಕಾಲ ಈಗ ಪುಷ್ಕರ ಕ್ಷೇತ್ರದ ವಿಶ್ವಾಮಿತ್ರಾಶ್ರಮದಲ್ಲಿ ನಾಟ್ಯ ವೈಭವ. ಹೌದು, ಇಲ್ಲಿ ವೈಭವ. ಹೌದೌದು. ಮೇನಕೆ ಕೈಯಲ್ಲಿ ಮಗು ಉಂಟು ಹೇಳ್ತೇನೆ. ಮತ್ತೆ ಸತಿಪತಿಯರು ದಾಂಪತಿಗಳಾಗಿ ಜೊತೆಯಲ್ಲಿ ಸ್ವಲ್ಪ ಕಾಲ ಇದ್ರೆ ಮತ್ತೆ ಮಗು ಬಾರದು. ನವಜಾತವಾದ ಶಿಶು ಹುಟ್ಟಿದ ಪುಣ್ಯವ ಕಾಲದಲ್ಲಿ ಪರ್ವ ಕಾಲದಲ್ಲಿ ನೀವು ಬಂದಿದ್ದೀರಿ. ನಮಗಿದು ಉತ್ಸವ. ಮಗು ಕೊಡುದಕ್ಕೆ ಮನೆಗೆ ಬಂದ ಹಿರಿಯರ ಕೈಗೆ ಮಗು ಕೊಡಬೇಕು. ಸ್ವಾಮಿ ನೋಡಿ ನೋಡಿ ಅದರ ಮುಖ ನೋಡಿ, ವರ್ಚಸ್ಸು ತೇಜಸ್ಸಲ್ಲಿ ಹೇಗುಂಟು. ಅಯ್ಯೋ, ಮುಖ ನಿಮ್ಮದೇ ಕಾಂತಿಯಾದ ಹಾಗೆ, ತಾಯಿಯ ಹಾಗೆ, ಮೈ ಬಣ್ಣ ಅವಳಾಗಿ ಮಾತ್ರ ಅಪ್ಪನ ಹಾಗೆ. ಈಗ ಇದ್ದದ್ದು ಹೇಳಿದ್ದಲ್ಲ, ಭವಿಷ್ಯದಲ್ಲಿ ಆಗುತ್ತದೆ ಅಂತ ಹೇಳಿದ್ದವ. ಅಟ್ಟ ಒಳ್ಳೆಯದು, ಅವಳಿಗೆ ಅದು ಇಷ್ಟ. ಅದರಿಂದ ಅವಳಿಗೆ ಅದು ಬರಬೇಕು. ಅಟ್ಟ ಅನ್ನುವುದು ಕೊನೆಯವರೆಗೆ ಉಳಿಬೇಕು. ನಾವು ನೇರ ಮಾತಾಡ್ತಾ ಇದ್ದದ್ದನ್ನು. ಹೌದು. ಮತ್ತೆ ಈ ಕೊಂಕಿ ಆಗಿ ಕೊನೆಯವರೆಗೆ ಉಳಿಬೇಕು. ಈಗ ಉಳಿಯುವುದಿಲ್ಲ ಅಂತ ಯಾರಾದ್ರೂ ಹೇಳಿದ್ರು ನಿಮಗೆ? ಹಾಗೇನಿಲ್ಲ, ಪೊದು ಹಠ ಅಂತ ಹೇಳಿದ ಮೇಲೆ ಒಂದು ಇರ್ತದೆ ಸ್ವಾಮಿ. ವಿಶ್ವಾಮಿತ್ರನ ಮಗಳಲ್ವ? ಹೌದೌದೌದು. ಸಾಧಿಸಬೇಕು ಅಂತ ಚಾಲ ತೊಟ್ಟ ವಿಷಯದಲ್ಲಿ ಕೊನೆಯ ತನಕ ಉಳಿಸಿಕೊಳ್ತಾಳೆ ನನ್ನ ಮಗಳು. ನನಗೊತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಅಂತೂ ಬಂದದಕ್ಕೆ ಇಷ್ಟ ಆಯ್ತು ನೋಡಿ. ನಿಮ್ಮ ಪಾದೋದಕವರು ತೀರ್ಥ ಅಂತ ನಾವು ಕುಡಿದೆವು. ಹೌದು. ತನ್ನದನ್ನು ತಾನು ಕೊಟ್ಟು ನಿಮಗೂ ತೀರ್ಥ ಇಲ್ಲ ಅಂತ ಆಗೋದು ಬೇಡ ಅಂತ ದೇವರಂತ ಮಗು. ಇನ್ನು ನಾನು ಇಲ್ಲೇ ಉಳ್ಕೊಳ್ಬೇಕಾಗ್ತದೋ ಅಂತ. ಹೀಗಾಗಿ ಈಗ ಮನೆ ಮಾಡುವುದಕ್ಕೆ ಬೇಕಾದ್ರೆ ಯಾರ ಮೇಲೆ ಅತಿಯಾದ ಪ್ರೀತಿ ಇರ್ತದೋ ಅದೆಲ್ಲ ಹಾಗೆಲ್ಲ. ಈಗ ಯಾರಿಗೆ ಯಾರ ಮೇಲೆ ಪ್ರೀತಿ? ನನಗೂ ಮಕ್ಕಳು ಅಂತ ಹೇಳಿದ್ರೆ ಭಾರಿ ಪ್ರೀತಿ. ಮಗುವಿಗೂ ನಿಮ್ಮ ಕೈಯಲ್ಲಿ ಬಂದಾಗ ಇಷ್ಟ ಆದಾಗ ಉಂಟು. ಅಂತೂ ನಾರದ ಪ್ರಿಯೆ ಅಂತ ಆಯ್ತು. ನಾರದರಿಗೂ ಪ್ರಿಯಳಾದವಳು ಆ ಮಗುವನ್ನು ನಾರದರು ಪ್ರಿಯವಾಗಿ ಹೊಂದಿದವಳು. ಒಳ್ಳೆಯದಾಯ್ತು. ಹೌದು, ಒಳ್ಳೆಯ ಒಂದು ಅನುಬಂಧ. ನಿಮಗೆ ತೀರ್ಥ ಸಿಕ್ಕಿತ್ತು ಅಂತ. ಸ್ವಲ್ಪ ಹೊತ್ತು ಹೋದ್ರೆ ದೇವರ್ಷಿಗಳೇ, ಇದು ಏನೋ ಗಂಧ ಪ್ರಸಾದ. ಅವಳಿಗೆ ಪೂರ್ವದ ಸಲುಗೆ ಅಲ್ವೋ ಸ್ವಾಮಿ? ಗಂಧ ಪ್ರಸಾದ ಸಲುಗೆ ಕರೀತಾಳೆ. ನೀವು ಅದನ್ನು ಅಪಾರ್ಥ ಮಾಡುದು. ನನಗೆ ಅದು ಉದ್ದೇಶಪೂರ್ವಕವಾಗಿ ದೇವರ್ಷಿಗಳಂತಲೇ ಕರೆದದ್ದು. ಗಂಧ ಪ್ರಸಾದ ಸಿಗ್ತದೆ ಅಂತ. ಓ, ಇದು ಸಮಸ್ಯೆ.
ಅವಳು ಸುಮ್ಮನೆ ನಿಮ್ಮ ಮನಕ್ಕೆ ತೀರ್ಥಾನುವಾದಿತ್ತು ಅದಾಗಲಿಕ್ಕೆ ಆಗುತ್ತದೆ ಅಂತ ಹೇಳಿದ್ದಲ್ಲ, ಸಂಭಾವ್ಯವಾದದ್ದನ್ನು ಸಾರಿದ್ದಷ್ಟೇ. ಆದ್ರೆ ಒಂದುಂಟು, ನವಜಾತವಾದ ಶಿಶುವನ್ನು ಮನೆಗೆ ಬಂದವರ ಕೈಗಿತ್ತ ಕಾಲದಲ್ಲಿ ಅದಕ್ಕೆ ಹಾಗೆ ಮರಳಿಸುವ ಕ್ರಮ ಇಲ್ಲ. ಕೈಗೆ ಏನಾದ್ರೂ ಒಂದು ಕೊಡುಗೆ ಕೊಟ್ಟ ಮೇಲೆ ಮರಳಿಸುವುದು ಶಿಷ್ಟಾಚಾರ. ನಾರದರು ಬಂದದ್ದು ವಿಶೇಷ ಅತಿಥಿಗಳು ಅಲ್ಲ, ದೊಡ್ಡ ಗಂಟು ಕೊಡಬೇಕು ಅಂತ ಅಲ್ಲ, ಒಂದು ಒಳ್ಳೆ ಆಶೀರ್ವಾದ ಆದ್ರೂ ಮಾಡ್ಬೇಕಲ್ಲ. ಮಗುವಿಗೆ ಏನು ಕೊಡುವುದು ಅಂತ ಆಲೋಚನೆ ಮಾಡುವುದು. ಏನು ಕೊಟ್ಟರು ನಡೀತದೆ, ಇಂಥದ್ದೇ ಆಗಬೇಕು ಅಂತೇನಿಲ್ಲ. ಅಲ್ಲ, ಈ ಸಲ ಅಪ್ಪನಿಗೆ ಕೊಟ್ರೆ ಹೇಗೆ ನೋಡಿ, ಮತ್ತೆ ಕೊಂಕು ಮಾತಾಡು. ಅಪ್ಪನಿಗೆ ಕೊಟ್ಟರೆ ಅಮ್ಮನ ಕೈಗೆ ಹೋಗುದಿಲ್ವಾ? ನೇರವಾಗಿ ಮಗುವಿಗೆ ಬರುವುದಿಲ್ವಾ? ಎಲ್ಲರಿಗೂ ಸಿಕ್ಕಿದಾಗ ಆಗ್ಲಿಲ್ವಾ? ಮತ್ತೆಂತದ್ದು, ಅಪ್ಪ ಆದ್ರೇನು, ಅಮ್ಮ ಆದ್ರೇನು, ಮಗು ಆದ್ರೇನು, ಒಟ್ಟು ಸಂಸಾರಕ್ಕೆ ಕೊಟ್ರೆ ಆಯ್ತು. ಆದಿತ್ತು ಕೊಡಿ, ಕೊಡು 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 ಕೊಡು. ಅದು ಹಾಲು ಕುಡಿಯೋ ಹೊತ್ತ. ಹೌದು, ಕೊಡುವುದು ಹೌದು, ದೊಡ್ಡದೇ ಕೊಡಿ ಆಯ್ತಾ. ಹಾಲು ಹೊರುವಂತದ್ದೇ ಕೊಡ್ತೇನೆ ನಾನು. ಇದ್ದದನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದಾಳಲ್ಲ, ನಿಮ್ಮಿಂದಾದ್ರೆ ಏನಾದ್ರು ಅಳಬೇಡಿ. ಯಾವಾಗಲೂ ಅಪ್ಪನ ಹಾಗೆ ಹಠ ಮಾಡ್ತಾ ಇದ್ದು ಎಷ್ಟು ಇರಬೇಕು ಕೇಳುವುದೇ ಇಲ್ಲ. ಅಳುದು ನಿಲ್ಲಿಸ್ಬೇಕು ನೀನು. ಯಾವಾಗಲೂ ಮಾಡ್ಬೇಕು. ಇಲ್ಲೇ ಇದ್ದೇನೆ, ನನಗೆ ಬೈಯುವುದಕ್ಕಿಂತ ನಾನೆಲ್ಲ ಹೇಳು. ಅದರ ಮುಖ ನೋಡಿ ಯಾಕೆ ಹೇಳುವುದು? ಅವಳಿಗೆ ಕೆಲವೊಮ್ಮೆ ಹಾಗೆ ಮುಖ ನೋಡಿ ಹೇಳುವುದಕ್ಕೆ ದಾಕ್ಷಿಣ್ಯ, ಮಗುವಿನ ಮುಖ ನೋಡಿ ಹೇಳುವುದು ಅಷ್ಟೇ. ನಿಮಗೆ ಬೈಯುವುದಕ್ಕೆ ಆಗುದಿಲ್ಲ. ಗೊತ್ತಾಯ್ತು ಗೊತ್ತಾಯ್ತು. ಸ್ವಾಮಿ ಸ್ವಾಮಿ ಸ್ವಾಮಿ, ಅವಳು ಒಳಗೆ ಹೋದ್ದು ಮಗುವಿಗೆ ಸಂಜೆ ಉಣಿಸುವುದಕ್ಕೆ ಏನು ನೋಡುದು? ಇದು ಮೇನಕ್ಕೆ ಅಲ್ವಾ? ನಿಮಗೇನು ಅರಿತದ್ದಲ್ಲ, ಅಲ್ಪಕಾಲದಲ್ಲಿ ಮರೆತು ಹೋಗುವ ಶಾಪ ಸಿಕ್ಕಿದ ಹೊಸದಾಗಿ ಹಾಗಲ್ಲ. ಹಾಗೆ ಹೇಳಿದಲ್ವ ಸ್ವಾಮಿ, ಮೇನಕ್ಕೆ ಇವಳು ಅಂತ. ಇಷ್ಟು ಬದಲಾವಣೆ ಸ್ವಾಮಿ, ಈ ಭೂಲೋಕದಲ್ಲಿ ಬದಲಾವಣೆ ಇಲ್ಲದ್ದು ಕಲ್ಲು ಬಂಡೆಗೆ ಮಾತ್ರ. ನೀವು 4 ದಿವಸ ನೆಲೆಯಾಗಿ ನಾರದ ರೂಪವೇ ಬದಲಾಗಿ ಹೋಗ್ತದೆ. ಆಶ್ರಮ ಕಟ್ಟಿಸಿಕೊಡುವ ವ್ಯವಸ್ಥೆ ಮಾಡಲಿ. ಬೇಡ ಬೇಡ ಬೇಡ. ಅಂತೂ ಇಷ್ಟು ಬದಲಾವಣೆಗಳೆಲ್ಲ ಇಲ್ಲಿ ಆಗ್ತದೆ ಅಂತ ಆಯ್ತು. ಬದಲಾವಣೆಯ ತವರೂರಿಗೆ ಭೂಮಿ ಅಂತ ಹೆಸರು. ಹೌದು ಹೌದು. ಏನೀಗ ಅದು ಒಳ್ಳೇದಾಯ್ತು. ಒಳ್ಳೇದಾಯ್ತು. ಮೇನಕ್ಕೆ ಸ್ವಾಮಿ, ನೀವೇನೋ ಮಗುವಿಗೆ ಕೊಡುವುದಾಗಿ ಅಪ್ಪನ ಕೈಯಲ್ಲಿ ಕೊಡ್ತೇನೆ ಅಂತ ಅಲ್ಲ, ಆಡಿದ ಮೇಲೆ ಕೊಡದೆ ಉಳಿಬಾರ್ದು ಅಂತ ಕೇಳಿದ್ದು ಮಗುವಿಗಲ್ವ? ಒಂದು ಒಳ್ಳೆ ಹರಕೆ ಆದ್ರೂ ಆಶೀರ್ವಾದ ಆದ್ರೂ ಸಾಕು. ನಾನು ಅದೇ ಆಲೋಚನೆ ಮಾಡುದು, ಎಷ್ಟೊತ್ತಿಗೆ ಬಿಚ್ಚೋದು ಅಂತ. ಯಾವುದನ್ನು ತಂದ? ಓ, ಎಷ್ಟು ಭಾರ ಉಂಟಲ್ಲ, ಗೊತ್ತಿಲ್ಲ. ಇದು ಭಾರ ಆಗ್ಲಿಕ್ಕೆ ಇಲ್ಲ. ಮತ್ತೆ ಬಿಚ್ಚುವುದಕ್ಕೆ ಬೇರೆ ಕಟ್ಟ ಇಲ್ವಲ್ಲ? ಅಯ್ಯೋ, ಬೇರೆ ಗಂಟು ಬೇಕು ಅಂತ ಇಲ್ಲ. ಮತ್ತೆ ನಿಮ್ಮದ್ದೇ ಗಂಟು ಉಂಟು, ಅದು ಬಿಚ್ಚುವುದು ಎಷ್ಟೊತ್ತಿಗೆ ಅಂತ. ಹೌದು, ಒಂದು ಮಾತಿನ ಗಂಟು ಉಂಟು ಸ್ವಾಮಿ. ಬ್ರಹ್ಮರ್ಷಿಯುತಾನಾಗುವೆನೆನು ತಲಿ ಹಮ್ಮಿನ ನುಡಿಯಾಡಿದೆಯಂತೆ. ಬ್ರಹ್ಮರ್ಷಿಯುತಾನಾಗುವೆನೆನು ತಲಿ ಹಮ್ಮಿನ ನುಡಿಯಾಡಿದೆಯಂತೆ. ಕಂಬಗೋಲನಿಗೆ ವಜವಾಗುತ್ತವಿ ಸುಮ್ಮನೆ ತಪ ಬಿಟ್ಟಿಗೆಯಂತೆ. ಬ್ರಹ್ಮರ್ಷಿಯುತಾನಾಗುವೆನೆನು ತಲಿ ಹಮ್ಮಿನ ನುಡಿಯಾಡಿದೆಯಂತೆ. ವಿಶ್ವಾಮಿತ್ರ ಮಹರ್ಷಿಗಳೇ, ನಾರದ ಮಹರ್ಷಿ, ಲೋಕದಲ್ಲಿ ಬದಲಾವಣೆ ಅನ್ನುವುದು ಅನಿವಾರ್ಯವಾಗಿ ಆಗುತ್ತಾ ಇರುವಂತಹ ಒಂದು ಗತಿ. ಅದಕ್ಕೆ ಒಗ್ಗಿಕೊಂಡು ಕೆಲವರು ಬದುಕುತ್ತಾರೆ, ಅದನ್ನು ಅತೀತವಾಗಿಯೂ ಕೆಲವರು ಬದುಕಿಕೊಳ್ಳುತ್ತಾರೆ. ತಾವು ಬದಲಾಗುವುದಿಲ್ಲ ಅಂತ ಆತ್ಮನಿರ್ಣಯವನ್ನು ಮಾಡಿಕೊಂಡ್ರೆ ಹೌದು, ಲೋಕ ಹೇಗಿದ್ರು ತಾವು ಹಾಗೆ ಉಳಿತಾರೆ. ಹಾಗಾಗಿ ಕೆಲವೆಲ್ಲ ಮಾತುಗಳು ಹುಟ್ಟಿಕೊಂಡದ್ದು ನೋಡಿ. ಎತ್ತಿಗೆ ಮುದ್ರೆಯನ್ನು ಒತ್ತಿದ್ರೆ ಎತ್ತನ್ನು ಬಸವ ಹೇಳ್ತಾರೆ, ಕತ್ತೆಗೆ ಮುದ್ರೆ ಎತ್ತಿದ್ರೆ ಕತ್ತೆ ಬಸವಾಗುತ್ತದೋ? ಉದಾಹರಣೆ ಅರ್ಥ ಆಯ್ತು, ಅನ್ನ ಎಲ್ಲಿಗೆ ಅಂತ ಗೊತ್ತಾಗಲಿಲ್ಲ. ಒಂದು ಆಲೋಚನೆ ಮಾಡಿದ್ರೆ ವಿಷಯ ಸರಿ. ಹೌದು, ಈಗ ನರಿ ಹುಲಿ ಆಗ್ಬೇಕು ಅಂತ ಎಷ್ಟೇ ಮೈ ಸುಟ್ಟುಕೊಂಡ್ರು ಹುಲಿ ಆಗ್ತದ? ತೊಗಲೊದ್ದುಕೊಂಡ್ರು ಆಗುದಿಲ್ವಲ್ಲ. ಈಗ ಮಗು ಮಂಗನಿಗೆ ಬೇಕಾದಷ್ಟು ಆಭರಣ ತೊಡಿಸಿದ್ರು ಮಗು ಆಗುವುದಿಲ್ಲ ನೋಡಿ. ಅದಾಗುವುದಕ್ಕಿಲ್ಲ, ಮಗುವಿನಂತೆ ಖಂಡಿತ ಅಷ್ಟೇ. ಹೌದು, ಆದ್ರೆ ಭ್ರಮ ಕಳಿಸುವ ಕಾಲವು ಸದ್ಯದಲ್ಲೇ ಬಂದಿತ್ತು. ಅದೇ ಸ್ವಾಮಿ. ಯಾವುದನ್ನು ಉದ್ದೇಶಿಸಿ ನೀವು ಹೇಳುವುದು ಅಂತ? ಈಗ ಕೆಲವರು ಕ್ಷತ್ರಿಯರಾಗಿರುವವರು ಕ್ಷತ್ರಿಯರಾಗಿ ಹುಟ್ಟಿ ಆಡಳಿತ ಮಾಡಿ ತನ್ಮೂಲಕವಾಗಿ ಬದುಕು ಕಟ್ಟಿಕೊಳ್ತಾರೆ. ಮಧ್ಯಂತರದಲ್ಲಿ ಕೆಲವು ಬಾರಿ ತಮಗೆ ಬೇಕಾದ ಪಡೆಯುವುದಕ್ಕೆ ಆಗುವುದಿಲ್ಲ ಅಂತ ಆದಾಗ ತಾನು ಕ್ಷತ್ರಿಯ ಬೇಡ ಬ್ರಹ್ಮ ಋಷಿ ಆಗಬಹುದು ಅಂತಲೂ ಪ್ರಯತ್ನ ಪಡುವವರು. ನನ್ನ ವಿಷಯ ಮಾತಾಡೋದು ಅದೌದು. ಕ್ಷತ್ರಿಯನಾಗಿ ಎಲ್ಲ ಇರುವಾಗಲೂ ಅತೃಪ್ತಿ ನನ್ನೊಳಗೆ ಹೊಗೆಯಾಡ್ತಾ ಇತ್ತು. ವಸಿಷ್ಠಾಶ್ರಮದಲ್ಲಿ ಹೋಮಧೇನು ಪ್ರಕರಣದಲ್ಲಿ ಅತೃಪ್ತಿ ಏನು ಅಂತ ಸ್ಪಷ್ಟ ಆಯ್ತು. ಬ್ರಹ್ಮರ್ಷಿ ಆಗ್ತೇನೆ, ದಿಗ್ಬಲಂ ಕ್ಷತ್ರಿಯ ಬಲಂ ಅಂತ ಹೇಳಿ ತಪಕ್ಕೆ ತೊಡಗಿದ್ದೇನೆ. ಏನಾಯ್ತು ಈಗ ಅದರಲ್ಲಿ? ಆದ್ರೂ ಬ್ರಹ್ಮ ಋಷಿ ಪರಿವರ್ತನೆ ಅಸಾಧ್ಯವಾದದ್ದೇನೂ ಅಲ್ಲ. ಹೊಸ ಹೊಸ ಜನ್ಮ ಅಂತಿಲ್ವೋ? ಹೌದು. ಈಗ ನೀವು ಎತ್ತು, ದನ, ಮಂಗ, ಮಗು ಉದಾಹರಣೆ ಹೇಳಿದ್ರಿ. ಹೌದು.
ಅನೇಕ ಯೋನಿಗಳಲ್ಲಿ ಸಂಜನಿಸುವ ಒಂದೇ ಜೀವಾತ್ಮ ಅನೇಕ ರೂಪಗಳನ್ನು ಧರಿಸುವುದಿಲ್ವೋ? ಅದು ತನ್ನ ಕರ್ಮವಶದಿಂದಲೇ ಅಲ್ವೋ? ಹೌದು. ಕರ್ಮದಿಂದಲೇ ಉನ್ನತಿಗೆ ಸಾಧ್ಯವಾಗ್ತದೆ ಅಂತ ತಪಸ್ಸಿಗೆ ತೊಡಗಿ ಬ್ರಹ್ಮರ್ಷಿ ಆಗ್ತೇನೆ ಅಂತ ಹೊರಟಿದ್ದೇನೆ. ಏನೀಗ ಸ್ವಾಮಿ ಬ್ರಹ್ಮರ್ಷಿ ಆಗುತ್ತೇನೆ ಅಂತ ಹೊರಟ್ರಿ. ಹೌದು. ಆದ್ರೂ ಅಂತ ಪ್ರಶ್ನೆ ಕೇಳಿದ್ ಯಾಕೆ ಗೊತ್ತೋ? ಯಾಕೆ? ಆಗುವ ಮಧ್ಯಂತರದಲ್ಲಿ ಪಥ ಬದಲಾವಣೆ ಮಾಡಿದ್ರಲ್ಲ ನೀವು. ಮತ ಬದಲಾವಣೆ ಆಯ್ತು ಅಂತ ಆದ್ರೂ ಲಕ್ಷ್ಯ ವಿಚಲನೆ ಆಗಿದೆ ಅಂತ ಹೇಗೆ ನಿರ್ಣಯ ಮಾಡುದು ಸ್ವಾಮಿ? ಬೇರೆ ದಾರಿಯಲ್ಲಿ ಹೋದ್ರೆ ಲಕ್ಷ್ಯ ಇಲ್ಲ ಅಂತ ಅರ್ಥವ? ಇದನ್ನು ನಿಮಗೆ ಪ್ರತಿಸ್ಪರ್ಧಿ ಎನಿಸಿಕೊಂಡಿರಬಹುದಾದ ವಸಿಷ್ಠರು ಹೇಳಿ ನಗುತ್ತಾ ಇರುವುದು. ನಾನು ಅಲ್ಲಿ ಆಶ್ರಮವನ್ನು ಕಂಡು ಬರ್ತಾ ಇರುವುದು. ಓಹೋ ಹೋ ಹೋ, ಶಿಷ್ಟಾಶ್ರಮಕ್ಕೆ ಹೋಗಿ ಬಂದೆ. ಹೌದು ಸ್ವಾಮಿ. ಹೇಗಿದ್ದಾರೆ ಬ್ರಹ್ಮರ್ಷಿಗಳು? ಚೆನ್ನಾಗಿಯೇ ಇದ್ದಾರೆ. ಏನಂತೆ ವಿಶೇಷ? ನಿಮ್ಮ ಬಗೆಗೆ ಹೇಳಿ ಅವರು ನಗುವ ಹಾಗಾಗುತ್ತಾ ಉಂಟು ಪರಿಸ್ಥಿತಿ. ಏನುಂಟು ಪರಿಹಾಸಕ್ಕೆ ವಿಷಯ? ಬ್ರಹ್ಮಋಷಿ ಆಗುತ್ತೇನೆ ಅಂತ ಹೊರಟ ಕಾಲಕ್ಕೆ ಮಾಡಿದ ತಪಸ್ಸಿನಲ್ಲಿರುವ ಕಾಲಕ್ಕೂ ತನ್ನ ಪೂರ್ವಾಶ್ರಮದ ಸತಿ ಕಷ್ಟದಲ್ಲಿರುವಾಗಲೂ ಕಣ್ತೆರೆಯದೇ ಇರುವಂತಹ ವಿಶ್ವಾಮಿತ್ರ ಸುರಲೋಕದ ಭೋಗಾಂಗನೆ ಎನಿಸಿಕೊಂಡಂತಹ ಮೇನಕ್ಕೆ ಬಂದಾಗೆ ಕಣ್ತೆರೆದು ಅವಳ ಜೊತೆ ಕಾಮನೂರುಬೆಯ ಬಾಧೆ ತಾಳಲಾರದೆ ಬದುಕು ಕಟ್ಟಿಕೊಳ್ಳುತ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ. ಸಾಂಸಾರಿಕವಾದ ಅನುರಕ್ತಿಯಿಂದ ವಿರಕ್ತನಾಗಿಯೇ ತಪತೊಡಗಿದ ಕಾಲದಲ್ಲಿ ಸತಿಸುತರಿಗೆ ಬಂದ ಕಷ್ಟ ಏನು ಅಂತ ನನಗೆ ಗೊತ್ತಿರಲಿಲ್ಲ. ತಪದಲ್ಲಿ ನಿಷ್ಠನಾಗಿ ಕಣ್ಮುಚ್ಚಿದ್ದೆ. ಆದರೆ ಆ ಕಾಲದಲ್ಲಿ ತನ್ನ ಮಗನನ್ನೇ ಕೊರಳಿಗೆ ಬಿಗಿದು ಮಾರುವುದಕ್ಕೆ ಹೊರಟ ತನ್ನ ಸತಿಯನ್ನು ರಕ್ಷಿಸಿದವನು ಸತ್ಯವ್ರತ ತ್ರಿಶಂಕು. ತಪದಿಂದ ಎಚ್ಚೆತ್ತ ಕಾಲದಲ್ಲಿ ಗೊತ್ತಾದ್ದರಿಂದಲೇ ಅವನಿಗೆ ಪ್ರತಿಸ್ವರ್ಗ ನಿರ್ಮಾಣ ಮಾಡಿ ಕೃತಕೃತ್ಯನಾಗಿದ್ದೇನೆ. ಪರಿಹಾಸಕ್ಕೆ ವಿಷಯ ಏನೂ ಇಲ್ಲ. ಏನಾಯ್ತು ಈಗ? ಅಷ್ಟು ವರ್ಷದ ತಪಸ್ಸಿನ ಪುಣ್ಯವನ್ನು ಒಂದು ಸ್ವರ್ಗಲೋಕ ಮಾಡುವುದಕ್ಕೆ ವ್ಯಯಿಸಿದ್ರಿ. ರಾಜರ್ಷಿ ಆಗುವುದಕ್ಕಾಗಿ ನಾ ತಪಸ್ಸು ಮಾಡಿದ್ದು ಅಂತ ಭಾವಿಸಿದ್ರೆ ಪುಣ್ಯಾವಾಪ್ತಿಗಾಗಿ ಅಲ್ಲ, ನನ್ನ ಸ್ಥಾನವಾಪ್ತಿಗಾಗಿ ನಾನು ಹೊರಟದ್ದು. ಆದ್ದರಿಂದಲೇ ಬ್ರಹ್ಮರ್ಷಿ ಪದ ಪ್ರಾಪ್ತಿಯ ತನಕ ವಿರಮಿಸುವುದಿಲ್ಲ ಅಂತ ಮತ್ತೆ ತಪಸ್ಸು ಮಾಡಿ ತೊಡಗಿ. ವಿರಮಿಸುವುದಿಲ್ಲ ಅಂತ ಹೊರಟ ಬಳಿಕ ಮೇನಕ್ಕೆ ಬಂದಾಗ ಯಾಕೆ ಮಾಡಿದ್ರಿ ಅಂತ ಬೇಕಲ್ಲ ಸ್ವಾಮಿ? ಸಾಂಸಾರಿಕವಾದ ಭೋಗದಲ್ಲಿ ಆಸಕ್ತಿ ಇಲ್ಲ ಅಂತ ಆದ್ರೆ ದಿವ್ಯ ಭೋಗದಲ್ಲೂ ಇಲ್ಲ ಅಂತ ಅರ್ಥವ? ಸ್ವರ್ಗಕ್ಕೆ ಬಾಬಾ ಅಂತ ಇಂದ್ರ ಕರೆದಿದ್ದ, ಹೋಗ್ಲಿಲ್ಲ. ಸ್ವರ್ಗದ ಭೋಗ ತಾನು ಇಲ್ಲಿದ್ದೇನೆ ಅಂತ ತೋರಿಕೊಡುವುದಕ್ಕೆ ಅವಳ ರೂಪದಲ್ಲಿ ಬಂತು. ಒಮ್ಮೆ ಹೊಕ್ಕು ನೋಡುವ ಅಂತ ನಾನು ತೊಡಗಿದೆ. ಏನೀಗ? ಒಂದು ಆಲೋಚನೆ ಮಾಡಿ. ಏನು? ಈ ಸಂಸಾರದ ಬಂಧದ ಪಾಶ ಎಷ್ಟು ಗಟ್ಟಿ ಎನ್ನುವುದಕ್ಕೆ ಈಗ ನೀವು ಒಂದಾಗಿದ್ದೀರಿ. ಹೆಣ್ಣು ಶಿಶು ಜನಿಸಿಕೊಂಡಿದೆ. ಸ್ವಾಮಿ, ಸಾಂಸಾರಿಕ ಪಾಶದಲ್ಲಿ ಈಗ ಬ್ರಹ್ಮರ್ಷಿಗಳಾದ ವಸಿಷ್ಠರಿಲ್ವ ಇದ್ದಾರೆ. ಆರುಂಧತಿ ಪತಿ ಆದದ್ರಿಂದ ಅವರ ಬ್ರಹ್ಮರ್ಷಿತ್ವಕ್ಕೆ ಬಾಧ್ಯ ಉಂಟಾ? ಅವರನ್ನು ಬಳಸಿಯೂ ಬ್ರಹ್ಮಚಾರಿ ಅಂತ ಲೋಕ ಕೊಂಡಾಡ್ತಾ ಉಂಟು. ಮತ್ತೆ ನಾನು ಅಂಟಿಕೊಂಡ ಸಂಸಾರಿ ಅಂತ ಯಾರು ಹೇಳಿದ್ರು ನಿಮಗೆ? ನೀವು ತೊಡಗಿರುವುದು ಹೇಗೆ? ಹೇಗೆ ಮಾಡಬೇಕಾದ್ದೇನು? ಕ್ಷತ್ರಿಯರಾಗಿದ್ದಂತಹ ನೀವು ತೊರೆದು ಬ್ರಹ್ಮರ್ಷಿ ಆಗುವುದಕ್ಕೆ ಹೊರಟದ್ದು. ಅಲ್ಪಕಾಲದ ತಪದ ವಿರಾಮ ಅಂತ ಬಿಟ್ಟು ತಪವನ್ನೇ ಬಿಟ್ಟಿದ್ದೇನೆ ಅಂತ ಯಾರು ಹೇಳಿದ್ರು ಸ್ವಾಮಿ? 25 ವರ್ಷ ಜಾರಿದ ಫಲ ಏನು ಅಂತ ಗೊತ್ತಾಗುವುದಿಲ್ಲ ಸ್ವಾಮಿ. ಅನೇಕ ವರ್ಷದ ಸಂಸಾರದ ಫಲವಾಗಿ ಅನೇಕ ಮಕ್ಕಳನ್ನು ವಸಿಷ್ಠರು ಹೊಂದಿದ್ರು. ತ್ರಿಶಂಕು ಪ್ರಕರಣದಲ್ಲಿ ನಾನು ಶಾಪ ಕೊಟ್ಟು ಭಸ್ಮ ಆಗುವಲ್ಲಿ ತನಕ ಅವರು ಜೊತೆಯಲ್ಲೇ ಇದ್ರು. ಮಕ್ಕಳಿದ್ದರಿಂದ ವಸಿಷ್ಠರಿಗೆ ಭಂಗವಂತ, ಮಗಳು ಹುಟ್ಟಿದ್ರಿಂದ ವಿಶ್ವಾಮಿತ್ರನಿಗೆ ಭಂಗ ಬರುವುದು ಹೇಗೆ ಸ್ವಾಮಿ? ನನ್ನ ಮಾತಿನ ಮತಿತಾರ್ಥವನ್ನು ತಿಳಿದು ನೋಡಿ. ನಾನು ಕೇವಲ ವಸಿಷ್ಠರ ಮಾತನ್ನು ಮಾತ್ರ ತಂದದ್ದು ಅಂತ ಭಾವಿಸ್ತೀರೋ? ನಾರಂ ದದಾತಿ ಇತಿ ನಾರದ ಜ್ಞಾನ ಪ್ರಸಾರಕ ನಾನು ಸ್ವಾಮಿ. ಉಂಡು ಉಪವಾಸಿ ಆಗಬೇಕು, ಬಳಸಿಯೂ ಬ್ರಹ್ಮಚಾರಿ ಆಗಬೇಕು. ಸ್ವಕ್ಷೇತ್ರ ಗಮನ ಮಾತ್ರ ಮಾಡಿದವರಿಗೆ ಬಳಸಿಯೂ ಬ್ರಹ್ಮಚಾರಿ ಆಗುವುದಕ್ಕೆ ಸಾಧ್ಯ ಅಲ್ವೋ? ಧರ್ಮ ಕರ್ಮಕ್ಕಾಗಿ ದೇಹವನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಮಾತ್ರ ಉಣ್ಣುವವನಿಗೆ ಉಂಡು ಉಪವಾಸಿ ಆಗುವುದಕ್ಕೆ ಸಾಧ್ಯ. ವಸಿಷ್ಠರು ಹಾಗಾಗಿದ್ದಾರೆ, ನೀವು ಆಗಬೇಕು ಅಂತ ನೀವು ಪ್ರಚೋದನೆ ಕೊಡ್ತೀರಾದ್ರೆ ನಿಮ್ಮ ಮಾತನ್ನು ನಾರಾಯಣ ಪ್ರಚೋದನೆ ಅಂತ ಸ್ವೀಕರಿಸ್ತೇನೆ. ಹೌದಲ್ಲ? ಅಲ್ಪಕಾಲದ ಸುಖಕ್ಕಾಗಿ ಜೊತೆಗೂಡಿದ್ದು ಹೌದು, ಶಾಶ್ವತವಾದ ಅನುಬಂಧವಾಗಿ ಬಂಧನವಾಗುವುದಕ್ಕೆ ಬಿಡುವುದಿಲ್ಲ. ನೀವು ಸೂಚಿಸಿದ ಮಾತೇ ನನಗೆ ಪ್ರೇರಣೆ ಅಂತ ತಿಳಿದು ಇದೋ ಈ ಕ್ಷಣದಲ್ಲಿ ಮೇನಕಾನುರಕ್ತಿಯನ್ನು ಸಂಸಾರ ಬಂಧವನ್ನು ತೊರೆದೆ ಭವಿತವ್ಯದ ಬ್ರಹ್ಮಋಷಿಯನ್ನು ಕಾಣುವ ತವಕದಲ್ಲಿ ನಾವಿದ್ದೇವೆ. ತಪದಯಾನದಲ್ಲಿ ಯಶಸ್ವಿಯಾಗುವಂತೆ ಹರಸಬೇಕು ಅಂತ ಪ್ರಾರ್ಥನೆ. ಶ್ರೇಯೋಸ್ತು ಶ್ರೇಯೋಸ್ತು ಶ್ರೇಯೋಸ್ತು. ನಾರಾಯಣ ನಾರಾಯಣ ನಾರಾಯಣ.